ವರ್ಷಗಳ ಯುವಕರ ಮೇಲೆ ದೌರ್ಜನ್ಯ ಸುಳ್ಳು ಕೇಸು ದಾಖಲಿಸಿ ದೌರ್ಜನ್ಯ ಎಸಗುತ್ತಿದ್ದಾರೆ ಎಂದು ಆರೋಪಿಸಿ ಪುತ್ತೂರು ಗ್ರಾಮಾಂತರ ಸಂಪ್ಯ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಹಾಗೂ 3 ಪೊಲೀಸ್ ಸಿಬ್ಬಂದಿಗಳ ವಿರುದ್ಧ ಹಿಂದೂ ಜಾಗರಣ ವೇದಿಕೆ ಪ್ರತಿಭಟನಾ ಧರಣಿ ನಡೆಸಿದರು. ಸಂಪ್ಯ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ನಿರಂತರವಾಗಿ ಅಕ್ರಮ ದಂಧೆಗಳು ನಡೆಯುತ್ತಿದೆ. ಪೊಲೀಸ್ ಅಧಿಕಾರಿಗಳು ಇಂತಹ ಅಕ್ರಮ ಚಟುವಟಿಕೆಗಳಿಗೆ ತಡೆ ಹಾಕುವುದನ್ನು ಬಿಟ್ಟು ಅಮಾಯಕ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಸುತ್ತಿದ್ದಾರೆ. ಹಿಂದೂಗಳ ರಕ್ಷಣೆಗಾಗಿ ಕೆಲಸ ಮಾಡುತ್ತಿರುವ ಹಿಂದೂ ಸಂಘಟನೆಗಳ ಮುಖಂಡರ ಮೇಲೆ ಹಲ್ಲೆ ನಡೆಸುತ್ತಾರೆ ಎಂದು ಹಿಂದೂ ಜಾಗರಣ ವೇದಿಕೆಯ ಪ್ರಾಂತ ಪ್ರಧಾನ ಕಾರ್ಯದರ್ಶಿ ಉಲ್ಲಾಸ್ ಟಿ ದೂರಿದ್ರು. ಪ್ರದೇಶಗಳಲ್ಲಿ ನಡೆಯತಕ್ಕಂತ ವ್ಯವಸ್ಥಿತ ರೀತಿಯ ಲವ್ ಜಿಹಾದ್ ಪ್ರಕರಣಗಳಿಗೆ ಪೂರಕವಾಗಿ ಸಹಕಾರ ಕೊಡತಕ್ಕಂತ ವ್ಯವಸ್ಥಿತ ಕೆಲಸ ಕಾರ್ಯ ಸಂಪ್ಯ ಠಾಣಾಧಿಕಾರಿ ಖಾದರ್ ಮತ್ತು ಅವನ ಚೇಳಗಳಾಗಿರತಕ್ಕಂತ ಚಂದ್ರ, ಕರುಣಾಕರ ಮತ್ತು ಸುರೇಶ ಅನ್ನುವಂತ ವ್ಯಕ್ತಿಗಳು ಮಾಡ್ತಿರುವಂತದ್ದನ್ನ ನಾವೆಲ್ಲ ಕಂಡಿದ್ದೇವೆ. ಯಾವ ಹಿರಿಯ ಅಧಿಕಾರಿಗಳಿಗೆ ನಾವು ಮನವಿಯನ್ನ ಸಲ್ಲಿಸಿದರೆ ಇದೇ ಭ್ರಷ್ಟ ಅಧಿಕಾರಿಗಳನ್ನ ಅವರು ಪ್ರೇರೇಪಣೆ ಕೊಟ್ಟು ಮತ್ತೆ ಕಾರ್ಯಕರ್ತರ ಮೇಲೆ ಸವಾರಿ ಮಾಡಲಿಕ್ಕೆ ಪ್ರೇರೇಪಣೆ ಕೊಡತಕ್ಕಂತ ಬೆಳವಣಿಗೆಗಳನ್ನ ಕೂಡ ನಾವೆಲ್ಲ ಕಂಡಿದ್ದೇವೆ. ಯಾವ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ಅತ್ಯಂತ ಬುದ್ಧಿವಂತರಿದ್ದಾರೆ. ಯಾವ ಹಿಂದೂ ಸಮಾಜದ ಮೇಲೆ ನಿರಂತರವಾಗಿ ನಡೆಯತಕ್ಕಂತಹ ಹಲ್ಲೆ, ಹಿಂದೂ ಸಮಾಜದ ಮೇಲೆ ನಡೆಯತಕ್ಕಂತಹ ದೌರ್ಜನ್ಯಗಳಿಗೆ ಈ ಸಹನೆಯ ಕಟ್ಟೆಯ ಒಡೆದು ಮುಂದಿನ ದಿವಸದಲ್ಲಿ ಉತ್ತರ ಕೊಡತಕ್ಕಂತಹ ವ್ಯವಸ್ಥಿತವಾಗಿರ್ತಕ್ಕಂತಹ ಕೆಲಸ ಕಾರ್ಯಗಳು ಇವತ್ತು ಪ್ರತಿಯೊಂದು ಹಳ್ಳಿಗಳಲ್ಲಿ ಕೂಡ ನಡೆದಿರುವಂಥದ್ದು ತಮಗೆಲ್ಲರಿಗೂ ತಿಳಿಬೇಕು ಅನ್ನತಕ್ಕಂತಹ ವಿಚಾರವನ್ನ ಅತ್ಯಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಧರಣಿಯಲ್ಲಿ ಜಿಲ್ಲಾ ಕಾರ್ಯದರ್ಶಿ ರವಿರಾಜ್ ಶೆಟ್ಟಿ ಕಡಪ, ಬಿಜೆಪಿ ಮಂಡಲ ಪುತ್ತೂರು ನಗರಾಧ್ಯಕ್ಷ ಜೀವಂದರ್ ಜೈನ್, ಬಿಜೆಪಿ ಯುವ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷ ಶಿವರಂಜನ್ ಮತ್ತಿತರರು ಉಪಸ್ಥಿತರಿದ್ದರು. ನಿರಂತರವಾಗಿ ಬೆಳಗ್ಗೆ 11 ಗಂಟೆಯಿಂದ 1 ಗಂಟೆವರೆಗೆ ಇಲ್ಲಿ ನಾವು ಪ್ರತಿಭಟನೆ ಮಾಡ್ತೇವೆ, ಧರಣಿ ಮಾಡ್ತೇವೆ. ವೀರ ಜವಾನರ ಆ ಸ್ಮಾರಕಕ್ಕೆ ಪುಷ್ಪಾರ್ಚನೆಯನ್ನು ಮಾಡುವ ಮೂಲಕ ಗಡಿಗಳಲ್ಲಿ ರಾಷ್ಟ್ರದ ರಕ್ಷಣೆಯನ್ನು ಮಾಡಲಿಕ್ಕಾಗಿ ಪ್ರಾಣವನ್ನೇ ಪಣವಾಗಿಟ್ಟು ಹೋರಾಟ ಮಾಡ್ತಾ ಇರುವಂತಹ ವೀರ ಜವಾನರ ಸ್ಮರಣೆ ಮಾಡಿದ್ದೇವೆ, ಅವರಿಗೆ ಪುಷ್ಪಾರ್ಚನೆ ಮಾಡಿದ್ದೇವೆ. ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು ಈ ಸಮಾಜದ ಬಂಧುಗಳ ಮನೆಗಳನ್ನು ತಟ್ಟಿ ಈ ಇಲಾಖೆಯ ಸಂಪ್ಯ ಠಾಣೆಯ ಅಧಿಕಾರಿ ಮಾಡತಕ್ಕಂಥ ಅನ್ಯಾಯದ ವಿರುದ್ಧ ಹೋರಾಟಕ್ಕೆ ಇಳಿತಿದ್ದೇವೆ. ನಾವು ಮುಂದಿನ ದಿನಗಳಲ್ಲಿ ಹಿಂದೂ ಜಾಗರಣ ವೇದಿಕೆ ಯಾವ ಹೋರಾಟವನ್ನು ಎತ್ತಿಕೊಳ್ಳಿಕ್ಕೆ ನಿಶ್ಚಯ ಮಾಡಿದೆಯೋ ಅದರ ಯಾವುದೇ ಕಾರಣಕ್ಕೆ ಹಿಂದೆ ಸರಿಯುವುದಿಲ್ಲ. ನಮ್ಮ ಹೋರಾಟ ಗೋ ಹತ್ಯೆಯ ವಿರುದ್ಧ, ಗೋ ಕಳ್ಳ ಸಾಗಾಣಿಕೆಯ ವಿರುದ್ಧ, ಲವ್ ಜಿಹಾದಿನ ವಿರುದ್ಧ, ಮತಾಂತರದ ವಿರುದ್ಧ, ಸಾಮಾಜಿಕ ಅನಿಷ್ಟಗಳ ವಿರುದ್ಧ ಹೋರಾಟ ಮಾಡತಕ್ಕಂಥ ಹಿಂದೂ ಜಾಗರಣ ವೇದಿಕೆ ಮುಂದಿನ ದಿನಗಳಲ್ಲಿ ಯಾವುದೇ ಸವಾಲುಗಳನ್ನು ಎದುರಿಸುವುದಕ್ಕೆ ಸಿದ್ಧವಾಗಿದೆ.